ಕಳೆದ 3 ದಿನಗಳಿಂದ ಬೈಂದೂರು ಶಾಸಕರು ಕ್ಷೇತ್ರದ ಪ್ರವಾಸೋದ್ಯಮಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ತರಬಹುದು ಎಂಬ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ನಡೆಸುತ್ತಿದ್ದಾರೆ. ಬೈಂದೂರು ಶಾಸಕ ಸುಕುಮಾರ್ ಶೆಟ್ಟಿಯವರು ಡೆಲ್ಲಿಗೆ ಮೂಚು ಮಸ್ತಿ ಮಾಡಲು ತೆರಳಿಲ್ಲ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆಗೆ ಚಾಲನೆ ನೀಡಲು ಇಲ್ಲಿನ ಹೆಮ್ಮಾಡಿ ಆದರ್ಶ ಯುವಕ ಮಂಡಲ ಸಭಾಭವನಕ್ಕೆ ಆಗಮಿಸಿದ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಬೈಂದೂರು ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ದಿಸೆಯಲ್ಲಿ ಹಾಗೂ ಈ ಭಾಗದ ಮೀನುಗಾರರ ಹಿತದೃಷ್ಟಿಯಿಂದ ಬಂದರುಗಳ ಅಭಿವೃದ್ಧಿ ಮಾಡಲು ಕೇಂದ್ರದಿಂದ ಏನೆಲ್ಲ ಅನುದಾನಗಳನ್ನು ತರಬಹುದು ಎಂಬ ಚಿಂತನೆ ನಡೆಸಿ ನನ್ನ ಜೊತೆಗೂಡಿ ಶಾಸಕ ಸುಕುಮಾರ್ ಶೆಟ್ಟಿಯವರು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ಹೊರತು ರೆಸಾರ್ಟ್ನಲ್ಲಿ ಕೂತು ಮೋಜು ಮಾಡಿಲ್ಲ. ಕ್ಷೇತ್ರದಲ್ಲಿದ್ದಾಗಲೂ ಅವರು ಹಗಲು ರಾತ್ರಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚಿಂತನೆ ನಡೆಸುತ್ತಿದ್ರು. ಅಲ್ಲಿಯೂ ಅವರು ಅದೇ ಕೆಲಸವನ್ನ ಮಾಡುತ್ತಿದ್ದಾರೆ. ಬೈಂದೂರು ಶಾಸಕರ ವಿರೋಧಿಗಳು ಸುಳ್ಳು ಆರೋಪಗಳನ್ನ ಮಾಡುತ್ತಿದ್ದಾರೆ ಎಂದವರು ಹೇಳಿದ್ರು. ಹಿಂದೆ ಆಡಳಿತ ನಡೆಸಿದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ ಎಂದು ರಾಜ್ಯದ ಜನರು ವಿರೋಧ ಪಕ್ಷದಲ್ಲಿ ಕೂರಿಸಿದ್ರೆ ಅವರು ಜೆಡಿಎಸ್ನೊಂದಿಗೆ ಜೊತೆಗೂಡಿ ಮೈತ್ರಿ ಸರ್ಕಾರವನ್ನ ರಚಿಸಿ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ. ಬಿಜೆಪಿಯನ್ನ ಪ್ರಶ್ನಿಸುವ ನೈತಿಕತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಇಲ್ಲ. ಕಳೆದ 6 ತಿಂಗಳಿಂದ ಸರ್ಕಾರ ಇದೆಯೋ ಸತ್ತಿದೆಯೋ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಸಾಲ ಮನ್ನಾ ಮಾಡುತ್ತೇವೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆಯೇ ಹೊರತು ಇದುವರೆಗೂ ಸಾಲ ಮನ್ನಾ ಯೋಜನೆ ರೈತರಿಗೆ ಅನುಕೂಲವಾಗಿಲ್ಲ. ನಿರಂತರವಾಗಿ ಸುಳ್ಳು ಹೇಳಿಕೊಂಡು ಸರ್ಕಾರ ನಡೆಸುತ್ತಿದ್ದಾರೆ ಎಂದು ಹೇಳಿದ್ರು. ಕಳೆದ 6 ತಿಂಗಳಿಂದ ಸರ್ಕಾರ ಇದೆಯೋ ಸತ್ತಿದೆ ಅಂತೇಳಿ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಸಾಲ ಮನ್ನಾ ಅಂತೇಳಿ ಅವರು ಮಾತಾಡ್ತಿರೋದು ಬಿಟ್ಟರೆ ಯಾವುದೇ ಸಾಲ ಮನ್ನಾ ಯೋಜನೆ ನಮ್ಮ ರೈತರಿಗೆ ಯಾವುದೋ ಅನುಕೂಲ ಆಗಿಲ್ಲ. ಅನುಕೂಲಕ್ಕಿಂತ ಅನಾನುಕೂಲ ಹೆಚ್ಚಾಗಿದೆ. ಯಾಕೆಂದರೆ ಇನ್ ದ ಟೈಮ್ ಆಫ್ ಮಾರ್ಚ್ ಏಪ್ರಿಲ್ ಜೂನ್ ಆ ಸಂದರ್ಭದಲ್ಲಿ ರೈತರದ್ದು ರಿನ್ಯೂವಲ್ ಆಗಬೇಕಿತ್ತು ಅಕೌಂಟ್ಗಳು, ರಿನ್ಯೂವಲ್ ಮಾಡಲಿಲ್ಲ. ಯಾಕೆಂದರೆ ಬ್ಯಾಂಕಿಗೆ ರೈತರಿಗೆ ಸಂಬಂಧಪಟ್ಟಂಥ ಕಂತನ್ನು ಸರ್ಕಾರ ನಾವು ಕಟ್ತೀವಿ ಅಂತೇಳಿ ಅವರು ಕಟ್ಟಿಲ್ಲ, ರೈತರು ಕೂಡ ಕಟ್ಟಬಾರ್ದು ಅಂತ ಅವ್ರು ಹೇಳಿದ್ರೆ ಅವರು ಕಟ್ಟಿಲ್ಲ. ಹಾಗಾಗಿ ಅವ್ರದ್ದು ಲೋನ್ ಅಕೌಂಟ್ ರಿನ್ಯೂವಲ್ ಆಗಿಲ್ಲ. ಅದರಿಂದ ಹೊಸ ಓಡಿ ಸಿಕ್ಕಿಲ್ಲ ಅವರಿಗೆ. ಹೊಸ ಓಡಿ ಸಿಕ್ಕಿದರೆ ಅವರಿಗೆ ಹಣಕಾಸಿನ ಸಹಕಾರ ಕೂಡ ಸಿಗ್ತಾ ಇತ್ತು. ಮತ್ತು ಜೊತೆಗೆ ನಮ್ಮ ಕೇಂದ್ರದ ಈ ಬೆಳೆ ವಿಮೆ ಯೋಜನೆ ಏನಿದೆ ಅದಕ್ಕೂ ಕೂಡ ಕಂತನ್ನು ಅವರೇ ಕಟ್ಟಬೇಕಾಗಿತ್ತು. ರೈತರ ಪರವಾಗಿ ಬ್ಯಾಂಕ್ಗಳು ಕಟ್ಟಬೇಕಾಗಿತ್ತು, ಅದು ಕೂಡ ಕಟ್ಟಿಲ್ಲ. ಸೊ ಇದೊಂದು ದೊಡ್ಡ ಹೊಡೆತ ನಮ್ಮ ರೈತರ ಮೇಲೆ ಆಗ್ತಾ ಇದೆ. ಈ ರೀತಿ ಸುಳ್ಳು ಹೇಳಿಕೊಂಡು ಸರ್ಕಾರ ನಡೆಸುವಂಥ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ.